Babu, kemana?
for public.
సైడ్ పోవడానికి వెళ్ళిపోతుంది. ಹಲೋ ಮಾಮು, ಇನ್ನೊಂದು ಕೊರ್ಲಿದೆ.
నాగర పంచమిల కార్ಯಕ್ರಮ ಭಾರಿ రోజుల కార్ಯಕ್ರಮ ಬಹುಶಃ ಒಂದು 2-3 ವರ್ಷಗಳ నుంచి ಇತಿಹಾಸ ಇತ್ತಿನ ಈ ದೇವಸ್ಥಾನವು ನಾಗರ ಪಂಚಮಿ ಭಾರಿ ಪವಿತ್ರ ಇನ್ನು ಬೇರೆ ಬೇರೆ ಸಮಸ್ಯೆಗಳು ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಈ ನಾಗರ ಪಂಚಮಿಗೆ ఈ నాగతం మీద కట్టి ఉందంటే ఎక్కువ నాకు ఉంది మాత్రం ನಂಬಿಕೆ ಅಂಚ ಹಿರಿಯಕಲ್ಲ ನಂಬಿಕೆ ಅಂಚ ವರ್ಷ ವರ್ಷ ಇಂಥ ಜನ ಜಾಸ್ತಿ ಆಗುವುದು ಇಲ್ಲ ಶಿಕ್ಷಕರು ಭಾರಿ ಎಲ್ಲ ಮಟ್ಟದ ಅನುದಾನ ಸೇವೆಲ್ಲ ಒಂದು ಅಂಚ ಇಂಥ ಕಾರ್ಯಕ್ರಮವು ಮಸ್ತ್ ಜನ ಬೈದರೆ ಅಂಚನೆ ಎಲ್ಲ ದೇವರ ಸೇವೆಗೆ ತುಂಬ ಮಾತು ಬರ್ತದೆ ದೇವರ ಕೊಟ್ಟಿನ ಸೇವೆ ಕೊಟ್ಟು ಅದರ ಕಷ್ಟ ಪರಿಹಾರ ಬಂದು ನಾನು ಈ ಸ್ಕಂದ ಟಿವಿ ತೊಗರಿಬೇಳೆ ಪಾಯಸ ಮಸ್ತ್ ತೊಗರಿಬೇಳೆ ಪಾಯಸನ ಎಣ್ಣೆ ಇರ್ತಾಳೆ ಅದಕ್ಕೆ ಇಷ್ಟ ಅದಕ್ಕೆ ಓಲ್ನ ಮೂಲ ಟಿಕೆಟ್ ಚಿನ್ನಂಡೆಲ್ಲ ಮೂಲ ಬರ್ತದೆ ನಾವು ಮಸ್ತ್ ಚರ್ಮ ರೋಗಗಳಿದೆ ಪೂರ ಟಾನಿಕ್ ಮಸ್ತ್ ಅರ್ಧ ಎಣ್ಣಿಂದ ಪ್ರತಿಯೊಂದು ಒಂದೆಲ್ಲ ನೆರವೇರಿತು Ciavi, a parte di lei, guarda la parte.
ಅತ್ಯಂತ ಪ್ರಸಿದ್ಧ ಗೋಕುಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾಗರ ಪಂಚಮಿಯ ಸಡಗರದಂದು ಸಾವಿರಾರು ಮಂದಿ ದೇಶ ವಿದೇಶಗಳಿಂದ ಹಾಗೆ ನಾಡಿಗಳಿಂದ ಇಲ್ಲಿಗೆ ಬಂದಿರುತ್ತಾರೆ. ಇಲ್ಲಿನ ಪರಂಪರೆ ಏನಿದೆ ಈ ದೇವಸ್ಥಾನದ ಬಹಳಷ್ಟು ಜನರಿಗೆ ನಂಬಿಕರಿಗೆ ಆಸ್ತಿಕರಿಗೆ ಬಹಳಷ್ಟು ಅನುಕೂಲವಾಗಿದೆ. ಚರ್ಮರೋಗ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳು ಇಲ್ಲಿಗೆ ಭೇಟಿ ಕೊಟ್ಟ ಭಕ್ತರು ಅನೇಕ ಸಮಸ್ಯೆಗಳನ್ನು ನೀಗಿಸಿದ್ದಾರೆ. ಹೀಗಾಗಿ ಗೋಕುಲ ಸುಬ್ರಹ್ಮಣ್ಯ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿಗೆ ನಾಡಿನ ಉದ್ದಾಗಲದಿಂದ ಜನರು ಪ್ರತಿ ವರ್ಷ ಇಲ್ಲಿಗೆ ಭೇಟಿ ಕೊಡುತ್ತಾರೆ. ಸೈಡ್ ಅಂತಲೇ
ಬ್ರಹ್ಮಕಲಶಾಸ್ತ್ರ ಆಯ್ದಂಚಿನ ಈ ಪುಣ್ಯಕ್ಷೇತ್ರ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುವುದನ್ನು ಗ್ರಾಮಸ್ಥರನ್ನ ಸಹಕಾರ ಅಂಚನೆ ಭಕ್ತರನ್ನ ಪೂರ ಸಹಯೋಗ ದೇವರನ್ನ ವಿಶೇಷ ಆಶೀರ್ವಾದಗಳು ಈ ನಾಗರ ಪಂಚಮಿಯ ವಿಶೇಷ ದಿನ ಸುಮಾರು 1000 ಜನ ಈ ಪುಣ್ಯ ದಿನಕ್ಕೆ ಈ ಕ್ಷೇತ್ರ ಭಕ್ತರು ಬೇರೆ ಸೇವೆ ಮಾಡ್ತಿದ್ದಾರೆ ಅಂಚನೆ ನಾಗದೇವಿಗೆ ವಿಶೇಷವಾದ ಕರ್ಮ ಸಮರ್ಪಣೆ ಮಾಡ್ಕೊಂಡು ಪಂಚಾಮೃತದ ಪುಷ್ಪಾಲಂಕಾರ ದೇವರಿಗೆ ಪತ್ರಾಧಾರ ಗಂಟೆಗೆ ಮಹಾಪೂಜೆ ಬಂದೈತಾರೆ ಅದೇ ರೀತಿ ಮಧ್ಯಾಹ್ನ ಮಾತ್ರ ಭಗವದ್ಭಕ್ತರಿಗೆ ಭಾರಿ ತಿಂಗಳ ತೊಂದರೆ ಲೆಕ್ಕ ನೂತ ಆಡಳಿತ ಸಮಿತಿ ಅದೇ ರೀತಿ ಜೀರ್ಣೋದ್ಧಾರ ಸಮಿತಿ ಅಂಚನೆ ಇಂಥ ಭಕ್ತವರನ್ನ ಸೇರೊಂದು ಮಾತ್ರೆಗೆ ಅನ್ನಪ್ರಸಾದ ವಿತರಣೆ ಮಾಡುತ್ತಂದು ಬಹುಶಃ ಕಾಲಿಕ ಕ್ಷೇತ್ರ ಈ ಸುಬ್ರಹ್ಮಣ್ಯ ದೇವಿಗಳ ಕ್ಷೇತ್ರವನ್ನು ఇక్కడ ಪಂಚಾಯತಿನ ಸುಮಾರು ಹೆಣ್ಮ ಪಟ್ಟು ನಿಂತು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ನಿರ್ಮಾಣದ ಸಮರ್ಪಣೆ ದೇವರಿಗೆ ಚಿನ್ನದ ಮೂರ್ತಿದ ಸಮರ್ಪಣೆ ಭಕ್ತಮಾಶಯ ಅದೇ ರೀತಿ ವಿಶೇಷವಾದ ಭಕ್ತಮಾಶಯ ಹಿಡಿದ ಮೂಲಂಜಿ ಭೋಜನ ಶಾಲೆಲ್ಲ ನಿರ್ಮಾಣ ಆಗ್ತದೆ ಅದೇ ರೀತಿ ಭಾರಿ ಪೂರ್ಲ ನೆಂಚಿನ ದೇವಸ್ಥಾನದ ವ್ಯವಸ್ಥೆ ಸುತ್ತುಕೋಳಿ ನನ್ನ ಸುಮಾರು ಕೆಲಸ ಬಾಕಿಂಡು ಬಹುಶಃ ಸುಬ್ರಹ್ಮಣ್ಯ ದೇವರ ಸುಪೆಟ್ಟು ಆಶೀರ್ವಾದಗಳು ಮಾತೆರೆಲ್ಲ ಭಕ್ತ ಸಮೂಹನು ಏಕತೆ ಧಾರ್ಮಿಕತೆ ಉತ್ತಮ ಅಂತಾದ್ರೆ ಕ್ಷೇತ್ರ ಅಭಿವೃದ್ಧಿ ಆಗುವುದು ಈ ನಾಗರ ಪಂಚಮಿಗೆ ಸುಮಾರು 2000 ನಿಶ್ಚಿತ ಭಕ್ತರಿಗೆ ಅನ್ನಪ್ರಸಾದ ಸ್ವೀಕಾರ ಮಾಡುವ ವ್ಯವಸ್ಥೆ ಮಾಡಿಕೊಂಡು ಬಹುಶಃ ವಿಶೇಷವಾದ ರೂಪದ ಸಂಘ ಸಂಸ್ಥೆಗಳು ಇಂಚಿನ ಭಕ್ತ ಮಾಶಯ ಮಹಿಳೆಯರು ಅಚ್ಚಿನ ಮಾತ್ರ ಭಕ್ತರೆಲ್ಲ ಆ ಪ್ರಸಾದ ವಿತರಣೆ ಅದಕ್ಕೂ ಅಂಚಿನ ತೀರ್ಥ ಪ್ರಸಾದ ದೇವರ ದರ್ಶನ ಅಂಚನೆ ಅನ್ನಪ್ರಸಾದ ವಾರಿಸಿದ ತೊಂದರೆ ಲೆಕ್ಕ ಈ ಕ್ಷೇತ್ರ ನಡಪಡೆ ಮುಂದಿಟ್ಟ ಈ ಕ್ಷೇತ್ರದ ಸಾನ್ನಿಧ್ಯ ವಿಶೇಷ ಪಡೆದು ಇದು ಪಡೋದಲ್ಲ.
Thank you.
ನಾಗದೇವರನ್ನ ವಿಶೇಷ ಆರಾಧನೆ ಮಾಡ್ತಾರೆ. ನಾಗರ ವರ್ಷದ ಹಿಡಿದ ಇರಟ್ಟು ಮಾತ್ರ ಭಕ್ತಿಯರ್ಥ ಮಾತಾಡಿದ ಮೂಲಕ ನಾವು ಇದ್ದೇನೆ ಆರಾಧನೆ ಮಾಡ್ತಿದ್ದೇನೆ. ನಾಗನ ನಿತ್ಯ ಆರಾಧನೆ ಮಾಡ್ಕೊಂಡು ಆಂಜನ ಆರಾಧನೆ ಮಾಡ್ಕೊಳ್ಳೋದೇ ಒಂದು ಆಂಡಲ ಆ ನಾಗರ ಪಂಚಮದಾನಿ ವಿಶೇಷ ಅದು ಮಾತೆಲ್ಲ ಆರಾಧನೆ ಮಾಡ್ತಿಲ್ಲ ನನಗೆ ಮಾತ ವಿಷಯಗಳ ಅನುಗ್ರಹ ಶಾಸ್ತ್ರ ಓದಿಗೆ ನನಗೆ ಅನುಗ್ರಹ ಕೊಟ್ಟಲ್ಲ ಆ ನಾಗನ ಆರಾಧನೆ ಮಾಡ್ಕೊಂಡು ನಾಗನ ಆರಾಧನೆ ಮಾಡ್ತಿಲ್ಲ ನನಗೆ ಒಂದು ಓದಿ ಆರೋಗ್ಯ ಕಾవాలి, ಸಂಪತ್ತು కావాలి, మంచిగానే సంతతి కావాలి. కోవించగల ఆ నాగదేవ నాగದಿಂದ కూడా ನಿರಂತರ ಆರಾಧನೆ ಸುಬ್ರಹ್ಮಣ್ಯ ಕ್ಷೇತ್ರ ಇದ್ದೇನೆ. ಆ ಸುಬ್ರಹ್ಮಣ್ಯ ದೇವರ ನಾಗದೇವರಿಲ್ಲ ನನ್ನ ಸಂಬಂಧ ಒಬ್ಬೊಂದು ಕ್ಷೇತ್ರದಲ್ಲ ಈ ಕ್ಷೇತ್ರಕ್ಕೆ ಬಂದಿದ್ದು ಆ ನಾಗರ ಸಂಬಂಧ ಯಾವುದೊಂದು ದೋಷ ಮಾತಾಡ್ತಿದ್ದಲ್ಲ ದೇವಿ ಪರಿಹಾರ ಮಾಡ್ತೀವಿ. ಆ ಸ್ಥಳದ ದೋಷ ನಾಗರ ದೋಷ ಮುಂಚೆನೆ ಆ ಜನ್ಮ ಜನ್ಮಾಂತರ ದೋಷ ಇದರಿಂದ ಈ ಕ್ಷೇತ್ರ ಬಂದು ನಾವು ದೇವರ ಮುಂಚೆನೆ ದೇವರಿಗೆ ಆ ತಂಬಿಲ ಸೇವೆ ಮುಂಚೆನೆ ಕ್ಷೀರಾಭಿಷೇಕ ಮುಂಚೆನೆ ಪಂಚಾಮೃತ ಅಭಿಷೇಕ ನಮ್ಮ ಪರಿಶೋಧನೆ ಪರಿಹಾರ ಇತ್ಯಾದಿ ಅಂತ ಆರೋಗ್ಯ ವರ್ಗದ ಶಾಸ್ತ್ರವನ್ನು ನಿರಂತರ ಈ ಕ್ಷೇತ್ರಗಳ ನಿರಂತರ ಮಾತ್ರ ನಿರಂತರ ಬಂದು ನಮಗೆ ಸೇವೆ ಮಾಡ್ತೀವಿ. ಇಂಥ ವಿಶೇಷ ಆ ಪ್ರತಿ ಪಂಚಮಿದಾನ ಆ ಶುದ್ಧ ಪಂಚಮಿದಾನ ಈ ಕ್ಷೇತ್ರ ನಿರಂತರ ಮಾತ್ರ ಹೆಚ್ಚಿನ ಭಕ್ತಿಯರು ಬರ್ತದೆ. ಅದನ್ನು ನಾಗದೋಷ ಪರಿಹಾರ ಮಾಡ್ತಿದ್ದು ಈ ಕ್ಷೇತ್ರ ಬರ್ತದೆ. ಆ ದೇವರ ಪ್ರಾರ್ಥನೆ ಬರ್ತದೆ. ಆ ಸೇವೆ ಬಂದು ಆ ಪರಿಹಾರ ದೋಷ ಮತ್ತು ಪರಿಹಾರ ಮಾಡ್ತಾರೆ ದೇವರ ಪ್ರಾರ್ಥನೆ ಮಾಡ್ತಾರೆ.